ನಾನು ಗುರುಪ್ರಸಾದ್ ಪಂಜ್ ಅವ್ರ ಜೊತೆ ಫಸ್ಟ್ ರಿಯಾಕ್ಷನ್ ಹೋಗಬೇಕು. ಗುರುಪ್ರಸಾದ್ ಪಂಜ್ ಅವರೇ, ಫಸ್ಟ್ ರಿಯಾಕ್ಷನ್ ಈ ಒಂದು ಪ್ರಕರಣದ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಎಸ್ ಸರ್. ಉಪ್ಪು ತಿಂದವ ನೀರು ಕುಡಿಲೇಬೇಕು ಅಂತ ಹೇಳಿ ಓಕೆ. ಸಮಾಜದಲ್ಲಿ ಗೋಮುಖ ವ್ಯಾಘ್ರಗಳ ಮುಖವರ ಬಯಲಾಗ್ತಾ ಉಂಟು, ಕಾಲ ಉತ್ತರ ಕೊಡ್ತಾ ಉಂಟು. ಕಲಿಯುಗ ಮಾಡಿದನ್ನು ತಿನ್ನಲೇಬೇಕು. ಫಸ್ಟ್ ರಿಯಾಕ್ಷನ್ ಅದು ಚೈತ್ರನಿಗಾದ್ರೂ ಅಷ್ಟೇ, ನಂಗಾದ್ರೂ ಅಷ್ಟೇ, ಸ್ವಾಮೀಜಿಗಾದ್ರೂ ಅಷ್ಟೇ, ದಿನಕರ್ ಶೆಟ್ಟರಿಗಾದ್ರೂ ಅಷ್ಟೇ, ನಿಮ್ಗಾದ್ರೂ ಅಷ್ಟೇ. ಓಕೆ 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 ಸರಿ. ಪಂಜ ಅವರೇ, ತಾವು ಹೇಳಿದ್ರಿ ಉಪ್ಪು ತಿಂದವರು ನೀರು ಕುಡಿಲೇಬೇಕು. ಓಕೆ, ಇದು ತಮ್ಮ ಫಸ್ಟ್ ರಿಯಾಕ್ಷನ್. ಆದರೆ ಯಾಕೆ ಈ ವಿಚಾರವನ್ನ ತಾವು ಹೇಳ್ತೀರಿ ಅನ್ನೋದು ಜನರು ಕೇಳ್ತಾ ಇದ್ದಾರೆ. ಯಾಕಂದ್ರೆ ಗೊತ್ತಿಲ್ಲ ಯಾಕೆ ಪಂಜ ಅವರು ಈ ವಿಚಾರವನ್ನ ಹೇಳ್ತಾ ಇದ್ದಾರೆ, ಉಪ್ಪು ತಿಂದವರು ನೀರು ಕುಡಿಬೇಕು ಅನ್ನುವಂಥ ವಿಚಾರವನ್ನ. ವೈ ಅನ್ನುವಂಥ ಪ್ರಶ್ನೆ. ಯಾಕೆ ಪಂಜ ಅವರು ಈ ಹಿಂದೆನೆ ಈ ಒಂದು ವಿಚಾರದ ಬಗ್ಗೆ ಹಿಂಟ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂಥ ಪ್ರಶ್ನೆ. ಆ ಹಿಂದೆನೆ ತಾವುಗಳು ಸುಬ್ರಹ್ಮಣ್ಯ ದೇವರ ಪಾದಕ್ಕೆ ಈ ವಿಚಾರವನ್ನ ಅರ್ಪಿಸಿದ್ದೀರಿ ಅನ್ನುವಂಥ ವಿಚಾರವನ್ನು ತಾವು ಈ ಹಿಂದೆ ಫೇಸ್ಬುಕ್ನಲ್ಲಿ ಮೊದಲೇ ಹಾಕಿದ್ದೀರಿ ಅಂತ ಬಂದಾಗ, ಸೋಷಿಯಲ್ ಮೀಡಿಯಾಗಳಲ್ಲಿ ಮೊದಲೇ ಹಾಕಿದ್ದೀರಿ ಬಂದಾಗ, ಅದು ಬಹಳಷ್ಟು ವೈರಲ್ ಆಗ್ತಾ ಇದೆ ಅಂತ ಬಂದಾಗ ಏನ್ ಕಾರಣ, ಏನ್ ವಿಚಾರ ಸರ್? ದಟ್ಸ್ ವೈ. ಇಲ್ಲ, ಸುಬ್ರಹ್ಮಣ್ಯ ದೇವಸ್ಥಾನ ಮತ್ತು ಮಠದ ಒಂದು ಗಲಾಟೆ ನಡೀತಾ ಇತ್ತು. ಆ ಟೈಮಲ್ಲಿ ನಾನು ಅದರಲ್ಲಿ ದೇವಸ್ಥಾನ ಅಥವಾ ಮಠದ ಪರವಾಗಿ ಇರ್ಲಿಲ್ಲ. ನಾನು ಅದಕ್ಕೆ ಎಂಟ್ರಿ ಆದ ಅಂತ ಹೇಳಿದ್ರೆ, ಈ ಚೈತ್ರ ಬಂದು ಭಾಷಣ ಮಾಡಿರ್ತಾರೆ ಅಲ್ಲಿ. ಏನಂತ ಹೇಳಿದ್ರೆ, ದೇವಸ್ಥಾನದಲ್ಲಿ ಮಾಡುವಂತ ಪೂಜೆ ಸರಿ ಇಲ್ಲ, ಅದು ಅಶಾಸ್ತ್ರೀಯ, ನೀವು ಮಠಕ್ಕೆ ಬಂದು ಪೂಜೆ ಮಾಡ್ಬೇಕು ಅಂತ ಹೇಳಿ. ಮಠದಲ್ಲಿ ಸರ್ಪ ಸಂಸ್ಕಾರದನ್ನೆಲ್ಲ ಮಠದಲ್ಲಿ ಮಾಡ್ಬೇಕು ಅಂತ ಹೇಳಿ. ಅದು ಆಕ್ಚುಲಿ ಮಠ ವೈಷ್ಣವ ಮಠ, ದೇವಸ್ಥಾನ ಶೈವ ದೇವಸ್ಥಾನ. ಅದರ ಬಗ್ಗೆ ಮಾತಾಡ್ಲಿಕ್ಕೆ ಹೋದ್ರೆ ಒಂದು ತುಂಬಾ ಇದೆ, ಅದನ್ನ ಇನ್ನೊಂದು ಸರಿ ಮಾತಾಡೋಣ. ಈ ವಿಷಯದಲ್ಲಿ ಸರ್ ನೀವು ಮಾತಾಡ್ತಾ ಎಸ್ ಸರ್, ಎಸ್ ಮಾತಾಡಿ ಸರ್, ಮಾತಾಡಿ. ಈ ವಿಷಯದಲ್ಲಿ ಅಲ್ಲಿ ಒಂದು ನಾನು ಎಂಟ್ರಿ ಆಗಕ್ಕೆ ಮುಂಚೆ ಒಂದು ಭಕ್ತರ ಹಿತರಕ್ಷಣೆ ವೇದಿಕೆಯಿಂದ ಕೆಲವು ಸಭೆ ಎಲ್ಲ ಆಗ್ತದೆ. ಅಲ್ಲಿ ಸ್ವಾಮೀಜಿಗಳನ್ನು ಖಂಡಿಸಿರ್ತಾರೆ. ಆ ಇದಕ್ಕೆ ಕೌಂಟರ್ ಆಗಿ ಚೈತ್ರನನ್ನು ಕರೆಸಿ ಸ್ವಾಮೀಜಿ ಅವರು ಅಲ್ಲಿ ಭಾಷಣ ಮಾಡ್ತಿದ್ರು ಸುಧರ್ಮ ಸಭೆ ಚಾತುರ್ಮಾಸದಲ್ಲಿ. ಇದು ಕಳೆದ 5 ವರ್ಷದ ಹಿಂದಿನ ಚಾತುರ್ಮಾಸದಲ್ಲಿ ಇದು ನಡೆದಂತದ್ದು. ಮತ್ತು ಸಹ ನೋಡಿ, ಈಗ ಅವರು ಸಿಕ್ಕಿಬಿದ್ದ ಸಹ ಅದೇ ಚಾತುರ್ಮಾಸದಲ್ಲಿ 5 ವರ್ಷದಲ್ಲಿ ಇದು ಆ ರೀತಿಯಾಗಿ ಭಾಷಣ ಮಾಡ್ತಿದ್ರು. ಅಲ್ಲಿ ಇವರು ಸುಬ್ರಹ್ಮಣ್ಯ ದೇವಸ್ಥಾನದ ಪೂಜೆಗಳನ್ನು ಸರಿ ಇಲ್ಲ ಅಂತ ಹೇಳುವಂತಾನೆ ಹೇಳಿದ್ರು. ಅದಕ್ಕೆ ಬೇಕಾಗಿ ನಾವು ಅದರ ಬಗ್ಗೆ ನಾವು ಟೀಕೆ ಮಾಡಿದ್ದೆವು. ಆತ ನಮಗೆ ಸ್ವಾಮೀಜಿಯನ್ನು ಎಂತ ಹೇಳಿದ್ರು, ಏನು ದೇವರು ಅಂತ ಹೇಳಿದ್ರು ನಮ್ಮದೇನು ಅಬ್ಜೆಕ್ಷನ್ ಇರ್ಲಿಲ್ಲ. ಬಟ್ ಇವರು ದೇವಸ್ಥಾನದ ಪೂಜೆ ಸರಿ ಇಲ್ಲ, ಅದು ಅಶಾಸ್ತ್ರೀಯ ಅಂತ ಹೇಳಿದ್ರೆ ಇವ್ರು ಆಕ್ಚುಲಿ ಹಣ ತಗೊಂಡ ಅಥವಾ ಏನೋ ಒಂದು ಅಲ್ಲಿ ಆ ರೀತಿಯಲ್ಲಿ ಇವರು ಭಾಷಣ ಮಾಡಿರೋದು. ಯಾರನ್ನು ಮೆಚ್ಚಿಸ್ಲಿಕ್ಕೆ, ಸ್ವಾಮೀಜಿಯನ್ನು ಮೆಚ್ಚಿಸ್ಲಿಕ್ಕೆ ಒಂದು ದೇವಸ್ಥಾನ, ಅದೊಂದು ನಾಗಕ್ಷೇತ್ರ, ಇಡೀ ಪ್ರಪಂಚದಾದ್ಯಂತ ಇಲ್ಲಿಗೆ ಜನಗಳು ಬರ್ತಾ ಇದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ, ಅಂತದನ್ನು ನೀವು ದೂಷಣ ಮಾಡಿದ್ದು ತಪ್ಪು. ಅದಕ್ಕೆ ಬೇಕಾಗಿ ನಾವು ಅವರನ್ನು ಟೀಕೆ ಮಾಡಿದ ಟೈಮಲ್ಲಿ ನಾವು ಹೇಳಿದ್ದೆವು ಏನು ಅಂತ ಹೇಳಿದ್ರೆ, ನೀವು ನನ್ನ ಕ್ಷಮೆ ಕೇಳ್ಬೇಕು ಅಂತ ಇಲ್ಲ. ಫೇಸ್ಬುಕ್ ಅಲ್ಲಿ ಬರ್ತಾರ್ದು ದೇವಸ್ಥಾನದ ಅಥವಾ ದೇವರ ಭಕ್ತರಿಗೆ ಯಾರಿಗಾದ್ರು ಇದರಿಂದ ನೋವಾಗಿದ್ದಾರೆ ಬೇಕಾದ್ರೆ ಹಾಗೆ ಇರ್ಲಿ, ನನ್ನ ಒಂದು ಕ್ಷಮೆ ಇರಲಿ ಅಂತ ಕೇಳ್ತಿದ್ರೆ ನಾವು ಅದನ್ನು ಬೆಳೀತಿರ್ಲಿಲ್ಲ, ಅಲ್ಲಿಗೆ ಬಿಡ್ತಿದ್ದೆವು. ಇವರು ಆಮೇಲೆ ಅವರು ಹೇಳಿದನ್ನು ಸಮರ್ಥನೆ ಮಾಡಿಕೊಂಡು ಆಮೇಲೆ ಜನ ಒಂದು ಅರೆಯ ಹುಡುಗರನ್ನು ತಕೊಂಡು ಗಲಾಟೆಗೆ ಬಂದಿದ್ರು. ಅದು ನಂದು ಸ್ವಂತ ವಾಯುವಿಲ್ಲಿದೆ, ಅಲ್ಲಿಗೆ ಬಂದಿರೋದು. ಆ ವಿಚಾರವನ್ನ ನಾವುಗಳು ನೋಡಿದ್ದೀವಿ. ಅಂದ್ರೆ ತಮ್ಗೆ ಮತ್ತು ಅವರುಗಳಿಗೆ ಆಗಿರುವಂತ ಒಂದು ಸಣ್ಣ ಮಟ್ಟದ ಒಂದು ಜಗಳ. ಹೌದು, ಅಲ್ಲಿ ನೋಡಿ ಆ ಗಲಾಟೆ ಆಗ್ತಿರುವಾಗಲೇ ಇವನು ನನ್ನ ಚೈನ್ ಕವರ್ ಆಗಿದೆ ಅಂತ ಹೇಳಿದ್ರು. ಹೌದು. ಇನ್ನೂ ಅಲ್ಲ 20 ಪವನ್ ಇತ್ತು, ಅಂದ್ರೆ 160 ಗ್ರಾಮ್ ಚೈನ್ ನಂದು ಕಾಣೆ ಆಯ್ತು. ಚೈನ್ ದೈವರ್ತಿಂದಲ್ಲಿ ಬಂದಿದೆ ಹೌದು, ಅಲ್ಲಿ ಓಕೆ, ಚೈನ್ ಚೈತ್ರ ಅನ್ನೋ ಹೆಸರು ಬಂದಿತ್ತು. ಕೇಳ್ತೇನೆ, ಹೌದಾ ನೀವು ಮಾತಿಗೆ ಸಿಕ್ಕಿದ್ದೀರಾ? ನಿಜವಾಗ್ಲೂ ಕೂಡ ತಮ್ಗೆ ಕಷ್ಟ ಇದೆಯಾ? ಚೈನ್ ಅನ್ನ ಕದಿಯುವಂತ ಪರಿಸ್ಥಿತಿಯಲ್ಲಿ ತಾವಿದ್ದೀರಾ ಸರ್? ಅಲ್ಲಿ ಮುನ್ನಟ್ಟಿಗೆ ಅದರ ವಿಡಿಯೋ ಕ್ಲಿಪ್ ಇರಬೇಕು. ಅದೇ ಟೈಮ್ ನನ್ನ ಕುತ್ತಿಗೆ ಚೈನ್ ತೆಗೆದು ಕೊಟ್ಟಿದ್ದೆ ನಾನು. ನಿಮಗೆ ಚೈನ್ ಬೇಕಾದ್ರೆ ಕೇಳಿ ನಂದು ಕೊಡ್ತೀನಿ ಅಂತ ಹೇಳಿ. ನಿಮ್ ಚೈನ್ ಯಾರಿಗೂ ಬೇಕು ಅಂತ ಹೇಳ್ಕೊಂಡು ಅವರು ಆ ರೀತಿಯಲ್ಲಿ ಮಾಡ್ತಾ ಇದ್ರು. ಯಾಕಂದ್ರೆ ಅವರ ಸಿಸ್ಟಮೇ ಅದು ಏನಂದ್ರೆ, ಅದಕ್ಕೆ ಹಿಂದೆ ಒಂದು ಉಡುಪಿಯಲ್ಲಿ ಸಹ ಒಂದು ಗಲಾಟೆ ಆಗಿತ್ತು. ಅಲ್ಲಿ ಸಹ ಒಂದು ಚಿನ್ನ ಹೋಗಿದೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ರು. ಅಲ್ಲಿ ಆಕ್ಚುಲಿ ನಾನು ಅದನ್ನ ನೋಡಿಲ್ಲ, ಬಟ್ ಅಲ್ಲಿ ಹೇಳಿದ್ರು ಅವರ ಅಂಗಡಿಯ ಪಕ್ಕದಲ್ಲಿ ಹೋಗ್ತಾ ಇದ್ರಂತೆ. ಅವ್ರ ಅಂಗಡಿಗೆ ಹೋಗಲೇ ಬೇಡ, ಬಂದ್ ಮಾಡಿಸ್ಲಿಕ್ಕೆ ಅಂತ ಹೇಳಿ. ಅದು ಯಾವ್ದು ಅಂತ ಹೇಳಿ ಗೊತ್ತಿಲ್ಲ. ಅದೇ ಟೈಮಲ್ಲಿ ಇವಳೇ ರೋಡಿಗೆ ಬಂದು ಸಿಕ್ಕಿರೋದು, ಮಾತಾಕಿ ನೀನ್ ಇವನಕ್ಕೆ ಬಂದ್ ಮಾಡ್ತೀರಿ ಹಾಗೆ ಹೀಗೆ ಅಂತ ಹೇಳಿ.
ಇವಳೇ ಕಾಲ್ ಕೆರ್ಕೊಂಡು ಗಲಾಟೆಗೆ ಹೋಗಿರೋ ಹೊರತು ಇವಳ ಅಂಗಡಿಯನ್ನು ಯಾರು ಬಂದ್ ಮಾಡಿಸ್ಲಿಕ್ಕೆ ಬರ್ಲಿಲ್ಲ. ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅದು. ಅದು ಭಾರತ ಬಂದ್ ಸಂದರ್ಭಗಳಲ್ಲಿ ಆಗಿರುವಂತ ಒಂದು ಘಟನೆ. ಅದೇ ಟೈಮ್ ಅಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಇವರ ಬಗ್ಗೆ ಟ್ವೀಟ್ ಮಾಡಿ ಡೇರಿಂಗ್ ಗರ್ಲ್ ಅಂತ ಹೇಳಿ ಇವರಿಗೆ ಟ್ವೀಟ್ ಮಾಡಿದ್ರಲ್ವಾ, ಎಲ್ಲಿ ಟ್ವೀಟ್ ಮಾಡಿದ್ರು ಅಲ್ಲಿಂದ ತಲೆ ಮೇಲೆ ತುಂಬಾ ದೊಡ್ಡ ಮಟ್ಟದ ಕಿರೀಟವನ್ನು ಹೊತ್ಕೊಂಡು ಅವರು ಮೆರಿಲಿಕ್ಕೆ ಶುರು ಮಾಡಿದ್ರು, ಉಳಿದವರು ಕೂಡ ಮೆರೆಸಲಿಕ್ಕೆ ಶುರು ಮಾಡಿದ್ರು. ಹಾಗಾಗಿ ಮೆರಿತಾ ಇದ್ದಾರೆ. ನಾನು ಅದೇ ಈ ಹಿಂದೆ ಕೂಡ ಡಿಬೇಟ್ ನಲ್ಲಿ ಹೇಳಿರುವಂತದ್ದು ಅದೇ ವಿಚಾರ. 28 ವರ್ಷ ಪ್ರಾಯ ಅಂತ ಬಂದಾಗ ಇಂತಹ ಸಂದರ್ಭಗಳಲ್ಲಿ ಬಹಳಷ್ಟು ಸಹಸ್ರಾರು ಜನ ಸೇರುವಂತಹ ವೇದಿಕೆಗಳಲ್ಲಿ ಒಂದು 60-70 ವರ್ಷ ಪ್ರಾಯ ಸಂಘಕ್ಕೋಸ್ಕರ, ಸಂಘ ಪರಿವಾರಕ್ಕೋಸ್ಕರ ಜೀವವನ್ನು ಸವಿಸಿರುವಂತಹ, ದೇಹವನ್ನು ಸವಿಸಿರುವಂತಹ ಅದೆಷ್ಟೋ ಜನರು, ಹಿರಿಯ ಜೀವಗಳು ಆ ಮಕ್ಕಳ ಮಾತುಗಳಿಗೆ ಕೇಳಿ ಬೊಬ್ಬೆಗಳು, ಶಿಳ್ಳೆಗಳು, ಕೈ ಚಪ್ಪಾಳೆ ಹೊಡೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಂತ ಬಂದಾಗ ಸ್ವಾರ್ಥದ ಮಾತುಗಳು ಈಗ ಎಲ್ಲರೂ ಕೂಡ ಅನುಭವಿಸ್ತಾ ಇದ್ದಾರೆ ಈ ಒಂದು ವಿಚಾರವನ್ನ. ಎಸ್ ಸರ್, ಪಂಜ ಅವರೇ, ಓಕೆ, ಆ ರೀತಿ ಇದ್ದಾಗ ಈ ಇದೆಲ್ಲವೂ ಕೂಡ ಡ್ರಾಮಾ, ಆ ಡ್ರಾಮಾದ ಒಂದು ಭಾಗವಾಗಿ ಇದು ಕೂಡ ನಡೆದಿರುವಂಥದ್ದು ತಾವು ಹೇಳ್ತಾ ಇರುವಂಥದ್ದು. ಯಾಕಂದ್ರೆ ತುಂಬಾ ನಾಟಕವನ್ನ ಮಾಡ್ತಾರೆ ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ರಿ ತಾವು. ಹೌದು, ಖಂಡಿತವಾಗಿ ಸರ್. ಅವ್ರದ್ದು ಬದುಕೆ ನಾಟಕ. ಅವಳ ಮಾತಿಗೆ ಮತ್ತು ಕೃತಿಗೆ ಯಾವ್ದಕ್ಕೆ ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇಲ್ಲ. ಬಾಯಲ್ಲಿ ಏನ್ ಹೇಳ್ತಾರೆ ಅದು ಸರಿ ವಿರುದ್ಧ ಅವಳ ಜೀವನ ಇರುವಂತದ್ದು. ನೋಡಿ, ಅವಳೊಂದು ಅಲ್ಲಿ ನಮ್ ಘಟನೆ ಆದ್ಮೇಲೆ ಒಂದು ವಿಡಿಯೋ ಮಾಡಿ ಹಾಕ್ತಾರೆ. ಏನಂತಂದ್ರೆ ಜನಗಳನ್ನೊಂದು ಭಾವನಾತ್ಮಕವಾಗಿ ಒಂದು ಹ್ಯಾಂಡಲ್ ಮಾಡ್ಬೇಕು ಅಂತ ಹೇಳಿ. ಗುರುಪ್ರಸಾದ್ ಪಂಜ ಅವರು ನನ್ನನ್ನು ಮುಸ್ಲಿಮರೊಟ್ಟಿಗೆ ಮಲಗುವಳು ಅಂತ ಫೇಸ್ಬುಕ್ ಅಲ್ಲಿ ಬರ್ತೇಳಿ, ಆಮೇಲೆ 500 ರೂಪಾಯಿಗೆ ಮಲಗುವಳು ಅಂತ ಹೇಳಿ ಈ ರೀತಿ ಎಲ್ಲ ಉಂಟು. ನೀವು ಫೇಸ್ಬುಕ್ ಅಲ್ಲಿ ಚೆಕ್ ಮಾಡಿ ಅಂತ ಹೇಳುವಂತೆ. ಅಂದ್ರೆ ಸತ್ಯದ ತಲೆ ಮೇಲೆ ಹೊಡೆದಾಗ ಹೇಳ್ತಾ ಇದ್ಲು. ಅದನ್ನು ಜನಗಳು ನಂಬ್ತಾರೆ ಅಂತೇಳಿ. ಇವರ ನಾಟಕಗಳು, ಇದನ್ನೆಲ್ಲ, ಇವರ ಹೇಳುವಂತ ಮಾತಿನ ಶೈಲಿಯನ್ನೆಲ್ಲ ನೋಡಿ. ಅವಳ ಕರ್ಮ ಡಿಟೇಲ್ಸ್ ಅಂದ್ರೆ ಅವಳ ಆಟಿಗೆ ಸಿಕ್ಕಿದ್ದು ಸಹ ಮುಸ್ಲಿಮರ ಮನೆಯಲ್ಲಿ ಹಾಗೇನೋ ಸಿಕ್ಕಿದ್ದು. ಈಗ ನಾವು ಎಷ್ಟೇ ಅದಕ್ಕೆ ಸಂದೇಶ ಕೊಟ್ಟು ಹಿಂದಿನ ಕೇಸ್ಗಳಿಗೆ ಜನ ಒಪ್ತಾ ಇರಲಿಲ್ಲ. ಬಟ್ ದೇವರು ಈಗ ಕೊಟ್ಟು ನೋಡಿ, ಈಗ ಜನಗಳು ಅದನ್ನು ಸರಿಯಾಗಿ ನಂಬ್ತಾ ಇದ್ದಾರೆ. ಅದನ್ನೇ ಆಗ್ಲೇ ಹೇಳಿದ್ ನಾನು, ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅಂತ ಹೇಳಿ. ಇದು ಸ್ಪಷ್ಟೀಕರಣ ಬಹುಶಃ. ಯಾಕಂದ್ರೆ ತಾವು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರಿ, ಚಾತುರ್ಮಾಸದ ಸಂದರ್ಭ ನಡೆದಿರುವಂತಹ ಘಟನೆ. ಹಾಗಾಗಿ ಚಾತುರ್ಮಾಸದ ಸಂದರ್ಭವೇ ಸಿಕ್ಕಿ ಬಿದ್ದಂತಹ ಘಟನೆ. ಜೊತೆಗೆ ತಾವು ಮುಸ್ಲಿಮರ ವಿಚಾರವಾಗಿ ಹೇಳಿದಾಗ ಅವರು ಕೂಡ ಸಿಕ್ಕಿ ಬಿದ್ದಂಥದ್ದು ಮುಸ್ಲಿಮರ ಗೆಳತಿಯ ಮನೆಯಲ್ಲಿ ಅನ್ನುವಂಥ ವಿಚಾರವನ್ನ. ಸೊ ಅಟ್ ದ ಸೇಮ್ ಟೈಮ್ ಸರ್, ಈಗ ನಿಮ್ಮಲ್ಲಿ ನಾನು ಕೇಳಬೇಕು ಒಂದು ವಿಚಾರ. ನೀವು ಎಷ್ಟು ವರ್ಷಗಳಿಂದ ಸಂಘ ಅಥವಾ ಸಂಘಟನೆಯಲ್ಲಿ ಇದ್ದೀರಾ, ಸಂಘ ಪರಿವಾರ? ಇಲ್ಲ, ನಾನು ಅಂತ ಕೆಲಸ ಏನು ಮಾಡಲಿಲ್ಲ. ನಂಗೆ ಈಗ ಒಂದು ಜಾಗರ ವೇದಿಕೆಯಲ್ಲಿ ಇದ್ದೆ ಅಥವಾ ಬಿಜೆಪಿ ತಾಲೂಕ್ ಸೆಕ್ರೆಟರಿ ಇದ್ದೆ, ಆದ್ರೆ ನಾನು ಹೇಳಿಕೊಳ್ಳುವಂತ ಕೆಲಸ ನಿಜವಾಗಿ ಏನು ಮಾಡಲಿಲ್ಲ. ಹಿಂದೂ ಸಂಘಟನೆಗೆ ಇವ್ರು ಹೇಳುವಾಗ ನಾನು ಅಂತ ಕೆಲಸ ಏನು ಮಾಡಲಿಲ್ಲ. ನಮ್ದೊಂದು ನಾವೇ ಹುಡುಗರು ಕಟ್ಟಿಕೊಂಡಂತ ಒಂದು 25 ವರ್ಷ ಟ್ರಸ್ಟ್ ಅಂತ ಹೇಳಿದೆ. ಅದರಲ್ಲಿ ಸಹ ಅದರಲ್ಲಿ ಯಾರ ಅಧ್ಯಕ್ಷ ಅಲ್ಲ, ಯಾರ ಸದಸ್ಯರಲ್ಲ, ಆ ಟೈಪ್ ಒಂದು ಸಂಘಟನೆ ಉಂಟು. ಅದರಲ್ಲಿ ಮಾತ್ರ ನಾವು ಸ್ವಲ್ಪ ಕೆಲಸ ಮಾಡ್ತಿದ್ದೇವೆ. ಅಂದ್ರೆ ಅದು ಒಂದು ಪಾರ್ಟ್ ಅಷ್ಟೇ, ಒಂದು ಪಿಲ್ಲರ್ ನಾನು ಅಷ್ಟೇ ಹೊರತು. ಅಂದ್ರೆ ಅದರಲ್ಲಿ ಎಷ್ಟೋ ಜನ, 1000 ಜನ ಇದ್ದಾರೆ, ಅದರಲ್ಲಿ ನಾನು ಒಬ್ಬ. ಅದರಲ್ಲಿ ಒಂದಷ್ಟು ನಾವು ಸಮಾಜಮುಖಿ ಕೆಲಸ ಮಾಡ್ತೇವೆ. ಈಗ ಹಿಂದೂ ಜಾಗರಣ ವೇದಿಕೆಯಲ್ಲಿ ಇಲ್ಲ ಹಾಗಾದ್ರೆ ತಾವು? ಇಲ್ಲ, ಅದೇ ಟೈಮ್ ಅಲ್ಲಿ ಇಲ್ಲ. ಅಲ್ಲಿ ಸಹ ನನ್ನನ್ನು ಒಂಥರ ಅದು ಬೇರೆ ತರದ ನಾಟಕಗಳೆಲ್ಲ ಆಗಿದೆ. ಆ ಟೈಮ್ ಅಲ್ಲಿ ನಾನು ಜಾಗರಣ ವೇದಿಕೆಯಲ್ಲಿ ಇಲ್ಲ ಅಂತ ಹೇಳುದು, ಅದರಲ್ಲಿ ಕೆಲವರೆಲ್ಲ ಅವರವರ ಬೇರೆ ಬೇಯಿಸಿಕೊಂಡಿದ್ದಾರೆ. ಅದನ್ನ ನಾನು ಓಪನ್ ಆಗಿ ಹೇಳೋದು ಸರಿ ಆಗ್ತಿಲ್ಲ. ನಂಗೆ ಗೊತ್ತುಂಟು ನಾನೇನು ಅಂತೇಳಿ ಅಷ್ಟೇ. ಓಕೆ, ಆದ್ರೆ ಜಾಗರಣ ವೇದಿಕೆಯಲ್ಲಿ ಇದ್ರಿ, ಆದ್ರೆ ಈ ಒಂದು ಇವೆಂಟ್ ಇಂದ ಜಾಗರಣ ವೇದಿಕೆಯಿಂದ ತಮ್ಮನ್ನ ಹೊರಗೆ ಬರುವಂತೆ ಮಾಡ್ತಾರೆ, ಹೌದಾ? ಹೌದು. ಓಕೆ, ಅದಕ್ಕೂ ಕೂಡ ಕಾರಣ ಈ ಚೈತ್ರ ಕುಂದಾಪುರ ಅಲ್ಲ. ಆ ಗಲಾಟೆ ಆಗಕ್ಕೆ ಮುಂಚೆ ಬೇರೆ ಏನೋ ಒಂದು ಗಲಾಟೆ ಆಗಿತ್ತು. ಅಂದ್ರೆ ಗಲಾಟೆ ಅಂತ ಹೇಳಿದ್ರೆ ಈ ಲೀಡರ್ ಮತ್ತು ಈ ಅದ್ಯಾವುದೋ ಒಂದು ಬೇರೆ ಒಂದು ವಿಷಯ ಆಗಿತ್ತು. ಅದರಿಂದಾಗಿ ನಾನು ಸ್ವಲ್ಪ ಸೈಲೆಂಟ್ ಇರ್ತಿದ್ದೆ. ನಾನು ಏನಂದ್ರೆ ಈ ನಾಯಕರೇ ಯಾವಾಗ್ಲೂ ನಮ್ಮನ್ನು ಬದಲು ಮಾಡ್ಬೇಕು ಅಥವಾ ನಮಗೆ ಬೇಕಾದಾಗೆ ಇರ್ಬೇಕು ಅಂತ ಹೇಳಿ. ಬಟ್ ಅವರು ಕೆಲವರು ಅವರ ಹಿತದೃಷ್ಟಿ ಅಥವಾ ಏನೋ ಅವ್ರದ್ದು ಕೆಲವು ಡೀಲಿಂಗ್ಸ್ ಏನೋ ಇದಕ್ಕೆ ಕೆಲವರನ್ನು ಬಲಿಪಶು ಮಾಡ್ತಾರೆ. ಅಂತ ಟೈಮಲ್ಲಿ ನಾವು ಒಂಥರ ಅದನ್ನು ಪ್ರಶ್ನಿಸಿ ಹೊರ ಬರ್ತೇವೆ ಅಂತೇಳಿ ನಾನು ಬಂದೇನೆ. ಅದೆಲ್ಲರೂ ಸಾಧಾರಣ ಸ್ವಂತಕ್ಕಿದ್ದವರ ವಿಷಯ ಹಾಗೆ ಮಾಡ್ತಾರೆ. ಓಕೆ ಓಕೆ, ಹಾಗಾಗಿ ತಾವು ಆ ಸಂದರ್ಭಗಳಲ್ಲೇ ಅಧಿಕೃತವಾಗಿ ತಮ್ಮನ್ನ ಜಾಗರಣ ವೇದಿಕೆಯಿಂದ ತಾವು ಈ ಘಟನೆ ಆಗ್ಲಿಕ್ಕೆ ಒಂದಷ್ಟು ಹಿಂದೆ ನಾನು ಒಂದು ನಾಯಕರ ವಿರುದ್ಧ ನಾನು ಮಾತಾಡಿ ಅವ್ರು ಈ ರೀತಿ ಮಾಡಿದ್ದಾರೆ ಅಂತ ಹೇಳಿ ನಾನು ಇಲ್ಲ ಅಂತ ಹೇಳುವಂತ ಒಂದು ಮೆಸೇಜ್ ಹಾಕಿದ್ದೆ ಒಂದಷ್ಟು ಜನರಿಗೆ. ಅದನ್ನ ಅವರು ಏನಂತ ಹೇಳಿದ್ರೆ ಸುಮ್ಮನೆ ಇತ್ತು. ಆ ಟೈಮ್ ಅಲ್ಲಿ ಜಗದೀಶ್ ಕಾರಂತ್ ಅವರಿಗೆ ಆ ಮೆಸೇಜ್ ಅನ್ನು ಕಳಿಸಿದ್ದಾರೆ. ಇವರು ಹೀಗೆ ಹೇಳಿ ಇದರಲ್ಲಿ ಇಲ್ಲ ಅಂತೇಳಿ, ಜಾಗರಣದಲ್ಲಿ ಇಲ್ಲ ಅಂತ ಹೇಳಿ. ಆಮೇಲೆ ಅವರು ಸಹ ಅದನ್ನ ಹೇಳಿರ್ತಾರೆ, ಇದು ನಮ್ಮ ಇದರಲ್ಲಿ ಜವಾಬ್ದಾರಿಯಲ್ಲಿ ಇಲ್ಲ ಅಂತ ಹೇಳಿ. ಅಲ್ಲ, ಅದಕ್ಕೆ ಏನು ಬೇಸರ ಇಲ್ಲ ನನಗೆ. ಎಸ್ ಸರ್ ಬರ್ತೇನೆ. ಗುರುಪ್ರಸಾದ್ ಪಂಜ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಅವರೊಂದು ಬರೆದಿರುವಂತಹ ಪೋಸ್ಟ್,
ಆ ಒಂದು ಪೋಸ್ಟ್ ಅನ್ನು ಒಂದ್ಸಲ ಪ್ಲೇ ಮಾಡಿ. ಆಗಸ್ಟ್ 26ಕ್ಕೆ ಅವರು ಬರೆದಿರುವಂತಹ ಒಂದು ಪೋಸ್ಟ್, ಆಗಸ್ಟ್ 5ಕ್ಕೆ ಬರೆದಿರುವಂತಹ ಪೋಸ್ಟ್, ಆಗಸ್ಟ್ 15ಕ್ಕೆ ಈ ಪೋಸ್ಟ್ 5ಕ್ಕೆ ಈ ಪೋಸ್ಟ್ ಅನ್ನ ಹಾಕ್ತಾರೆ ಗುರುಪ್ರಸಾದ್ ಪಂಜ ಅವರು ಬರೆದಿರ್ತಾರೆ ಅಲ್ಲಿ, ಈ ಚೈನ್ ಲಿಂಕ್ ನಿಂದ 5 ಕೋಟಿ ಗೋವಿಂದ ಆಗಿದೆಯಂತೆ. ಚೈನ್ ಲಿಂಕ್ ಬಿಸ್ನೆಸ್ ಮೋಸ ಅಂತ ಎಷ್ಟು ಹೇಳಿದ್ರು ಕೂಡ ಬಣ್ಣದ ಬಾಯಿ ಮಾತಿಗೆ ಎಲ್ಲರೂ ಕೂಡ ಮರಳಾಗುವರು. ಪಾಪ ಎಲ್ಲವೂ ಕೂಡ ಸುಬ್ರಹ್ಮಣ್ಯ ದೇವರ ಆಟ ಅಂತ ಹೇಳಿ ಅವರು ಪೋಸ್ಟ್ ಅನ್ನ ಆಗಸ್ಟ್ 5ರಂದೇ ಹಾಕಿದ್ರು. ಚೈತ್ರ ಕುಂದಾಪುರ ಅವರು ಅರೆಸ್ಟ್ ಆಗಿರುವಂಥದ್ದು ಸೆಪ್ಟೆಂಬರ್ 12ರಂದು, ಇದೇ ತಿಂಗಳು, ಒಂದು 4 ದಿನಗಳ ಹಿಂದೆ. ಆದರೆ ಗುರುಪ್ರಸಾದ್ ಪಂಜ ಅವರು ಈ ರೀತಿ ಭವಿಷ್ಯವನ್ನ ನುಡಿದಿದ್ದಾರಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಗುರುಪ್ರಸಾದ್ ಪಂಜ ಅವ್ರ ಜೊತೆ ನಾನು ಮಾತಾಡಬೇಕು. ಎಸ್ ಸರ್, ತಮಗೆ ಬಹಳ ಮೊದಲದಾಗಿ ಈ ವಿಚಾರ ಆಗಿದ್ರೆ ಗೊತ್ತಿತ್ತು? ಆಕ್ಚುಲಿ ಗಾಳಿ ವೃದ್ಧಿ ಸಂದರ್ಭ ಒಂದು 6 ತಿಂಗಳು ಮುಂಚೆನೆ ಇತ್ತು, ಬಟ್ ನಾನು ನಂಬಿರಲಿಲ್ಲ ಅಷ್ಟೆಲ್ಲ ದೊಡ್ಡದು ಮಾಡಿರ್ಲಿಕ್ಕಿಲ್ಲ, ಎಲ್ಲ ಸುಳ್ಳಾಗಿರ್ಬೋದು ಅಂತ ಹೇಳ್ಕೊಂಡಿದ್ದೆ. ಮತ್ತೆ ಕೆಲವು ಅಂದ್ರೆ ಅದೊಂದು ಪ್ರಭಾವಿ ವ್ಯಕ್ತಿಯ ಕಡೆಯಿಂದ ನಂಗೆ ಬಂತು, ಅವರ ಜೊತೆ ಇರುವವರ ಕಡೆಯಿಂದ ಬಂದಿದೆ, ಒಂದಷ್ಟು ಮಾತುಕತೆ ಎಲ್ಲ ಆಗ್ತಾ ಉಂಟು ಅಂತ ಹೇಳಿ. ಮತ್ತೆ ನಂಗೆ ಇವರು ಗೋವಿಂದ್ ಪೂಜಾರಿ ಅವರು ಬರೆದಂತ ಒಂದು ಲೆಟರ್ ಸಿಗ್ತದೆ. ಆಮೇಲೆ ನಾನು ಅದನ್ನು ಸೋಷಿಯಲ್ ಮೀಡಿಯಾಕ್ಕೆ ಹಾಕಿದ್ದೆ. ಮುಂಚೆನೆ ಅದೇ ಸಾಧಾರಣ ಒಂದು 6 ತಿಂಗಳ ಹಿಂದೆ, ಟೋಟಲ್ ಒಂದು 6 ತಿಂಗಳು, ಈಗಿನ 6 ತಿಂಗಳ ಹಿಂದೆನೆ ವಿಷಯ ಬಂದಿತ್ತು. ಹಾಗೆ ನಿಮಗೆ ಮತ್ತೊಂದು ನಾನು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದೆ ನೋಡಿ, ಫೋಟೋದಲ್ಲಿ ಇನ್ನೊಂದು ಚೈನ್ ಲಿಂಕ್ ಮೋಸ ಬೆಳಕಿಗೆ ಅಂತ ಹೇಳಿ ನೋಡಿ, ಅದು ಎಫ್ಐಆರ್ ಆಗಿರ್ಬೋದು ಇಷ್ಟೊತ್ತಿಗೆ. ಇವರು ನಮ್ಮ ಕೇಸಲ್ಲಿ ಹೊಡಿಲಿಕ್ಕೆ ಒಂದಷ್ಟು ಹುಡುಗರನ್ನು ಕರ್ಕೊಂಡು ಬರ್ತಾರೆ. ಆ ಹುಡುಗನ ಒಬ್ಬ ಸುದಿನ ಅಂತ ಹೇಳುವಂತ ಹುಡುಗನ ಕೈಯಿಂದ 5 ಲಕ್ಷ ರೂಪಾಯಿ ಏನೋ ಇವ್ರು ತಗೊಂಡಿರ್ತಾರೆ. ಅಂಗಡಿ ಹಾಕಿ ಕೊಡ್ತೀನಿ ಅಂತೇಳಿ ಅದೊಂದು 3 ಲಕ್ಷ 5 ನಿಮಿಷ ಅಕೌಂಟ್ ಟ್ರಾನ್ಸ್ಫರ್ ಅಂತ ಹಂಗೆ ಇರ್ಬೇಕು. ಅಲ್ಲಿ ಸಹ ಆಮೇಲೆ ಅವನಿಗೆ ಇದು ಹಣ ಕೇಳುವಾಗ ರೇಟ್ ಕೇಸ್ ಅಂತದೇನೋ ಹಾಕ್ತೀನಿ ಅಂತೇಳಿ ಏನೋ ಸ್ವಲ್ಪ ರೋಪ್ ಎಲ್ಲ ಹಾಕಿ ಅದು ಆ 5 ಲಕ್ಷ ಇದು ಮುಂಚೆನೆ ಮೋಸ ಮಾಡಿದ್ರು. ಅದ ಕಾರಣ ಇವರು ಹಣ ಮಾಡುವಂತ ಒಂದು ಟೀಮ್ ನೋಡ್ ಅಂತೇಳಿ ನನಗೆ ಮುಂಚೆನೆ ಗೊತ್ತಿತ್ತು. ಓಕೆ ಓಕೆ, ತಮ್ಗಳಿಗೆ ಈ ವಿಚಾರದ ಬಗ್ಗೆ ಮೊದಲೇ ಗೊತ್ತಿರ್ತದೆ ಹಾಗಾದ್ರೆ? ಅಂದ್ರೆ ಅದೇ ಯಾವಾಗ ಒಂದು 20 ಪೌಂಡ್ ಅಂದ್ರೆ 160 ಗ್ರಾಮ್ ಚೈನೆ ದರೋಡೆ ಮಾಡ್ಯಾರ ಅಂತ ಹೇಳಿ ಏನಾದ್ರು ಒಂದು ನಾಟಕ ಮಾಡ್ತಾರೆ ಅಂತ ನಾವು ಹೇಗೆ ಒಳ್ಳೆಯವರು ಅಂತ ನಂಬೋದು. ಓಕೆ ಓಕೆ, ಆ ಸಂದರ್ಭ ತಾವು ಹಾಗಾದ್ರೆ ಬಹಳಷ್ಟು ಮನ ನೊಂದಿರ್ತೀರಿ. ಆ ಸಂದರ್ಭ ತಾವು ಸುಬ್ರಹ್ಮಣ್ಯ ದೇವರ ವಿಚಾರವಾಗಿ ಹೇಳಿರುವಂತದ್ದು ಅಲ್ವಾ? ಓಕೆ, ಅಂದ್ರೆ ನ್ಯಾಯ ತೀರ್ಮಾನ ಸುಬ್ರಹ್ಮಣ್ಯ ದೇವರು ಮಾಡ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಹೇಳಿರುವಂತದ್ದು ಬಹುಶಃ. ಆಮೇಲೆ ಮಾತಿಗೆ ನಾನು ಎಲ್ಲೂ ಸ್ಟೇಟ್ಮೆಂಟ್ ಕೊಡ್ಲಿಲ್ಲ, ಈ ಗಲಾಟೆ ಆದ್ಮೇಲೆ ಯಾವುದೇ ಸ್ಟೇಟ್ಮೆಂಟ್ ಗಳನ್ನು ಕೊಡ್ಲಿಲ್ಲ. ಅದು ಎಲ್ಲೋ ಸಹ ಸುಬ್ರಹ್ಮಣ್ಯ ದೇವರು ಒಂದಿನ ಉತ್ತರ ಕೊಡ್ತಾರೆ ಅಂತ ಹೇಳುವಂತದ್ದೇ ನಾನು ಅದರ ಮೇಲೆ ನಂಬಿಕೆ ಇಟ್ಟದ್ದು. ಆ ನಂಬಿಕೆ ನಂಗೆ ಏನು ನಂಬಿಕೆ ಇಟ್ಟದಕ್ಕೆ ನಂಗೆ ಖುಷಿ ಆಗ್ತಿದೆ, ಆ ನಂಬಿಕೆಯೂ ಉಳಿದಿದೆ ನಾನು. ಓಕೆ, ತದನಂತರ ತಾವು ಏನು ಮಾತಾಡಿಲ್ಲ ಅಂತ ಘಟನೆಗಳು ಆದ್ಮೇಲೆ ಯಾವುದೇ ರೀತಿಯ ವಿಚಾರಗಳು ಆಗಿಲ್ಲ, ಆದ್ರೆ ಒಂದೇ ಒಂದು ನಂಬಿಕೆ ಅವ್ರು ಈಗ ಕೊಟ್ಟಿದ್ರಲ್ಲ, ಯಾವ್ದು ಮುಸ್ಲಿಂ ಮಲ್ಗಿರೋದು ಹಿಂದಿ ಅಂತೇಳಿ ಏನೋ ಅವೆಲ್ಲ ಕೊಟ್ಟಿರಲ್ಲ, ನಂಗೆ ಯಾವ್ದಕ್ಕೂ ಸಹ ನಾನು ಸ್ಪಷ್ಟೀಕರಣ ಕೊಡಕ್ ಹೋಗಿಲ್ಲ. ಓಕೆ 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 ಓಕೆ, ಜಸ್ಟ್ ದೇವರ ಮೇಲೆ ನಂಬಿಕೆ ಇಟ್ಟಿದ್ರಿ, ಸೊ ದಟ್ಸ್ ವೈ ಈ ರೀತಿ ಆಯ್ತು ಅಂತ ತಾವು ಹೇಳ್ತಿದ್ರಿ. ಕರ್ಮ. ಇದು ಗುರುಪ್ರಸಾದ್ ಪಂಜ ಅವರು ನೋಡಿದ್ರಲ್ವಾ, ಅವರಿಗೆ ಈ ಒಂದು ವಿಚಾರದಲ್ಲಿ ಯಾಕೆ ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅನ್ನುವಂತಹ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಯಾಕೆ ಅನ್ಯಾಯ ಮಾಡಿದ್ರೆ ಕಲಿಯುಗದಲ್ಲಿ ತಕ್ಕವಾಗಿರುವಂತಹ ಶಿಕ್ಷೆ ಸಿಗಬೇಕು ಅನ್ನುವಂತಹ ವಿಚಾರವನ್ನು ಅವರು ಅವರ ಫೇಸ್ಬುಕ್ನಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಯಾಕಂದರೆ ಅವರಿಗೆ ಆಗಿರುವಂತಹ ವಿಚಾರ, ಯಾಕಂದರೆ ಸುಬ್ರಹ್ಮಣ್ಯದ ವಿಚಾರವಾಗಿ, ಮಠದ ವಿಚಾರವಾಗಿ ಇಲ್ಲಿ ನಡೆದಿರುವಂತಹ ಸಂದರ್ಭಗಳಲ್ಲಿ ಚೈನ್ ಚೈತ್ರ ಅನ್ನುವಂತಹ ವಿಚಾರಗಳು ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇದೆ. ಅವರ ಹೆಸರಿನ ಬಗ್ಗೆ ಚೈನ್ ಕೊಡೋ ಅನ್ನುವಂಥ ಒಂದು ಬ್ಯಾಡ್ ವರ್ಡ್ಸನ್ನು ಮತ್ತೆ ಬಳಕೆ ಮಾಡ್ತಾರೆ. ಸೊ ಅದು ಈ ಒಂದು ಪ್ರಕರಣದಲ್ಲಿ ಆಗಿರುವಂಥದ್ದು. ಚೈನ್ ಚೈತ್ರ ಹೆಸರು ಬಂದಿರುವಂಥ ಈ ಒಂದು ಪ್ರಕರಣದಲ್ಲಿ ಅಂದರೆ ಇಂತಹ ನಾಟಕಗಳು ಭಾಳಷ್ಟಿದೆ. ಅಂದರೆ ಉಡುಪಿಯಲ್ಲೂ ಕೂಡ ನಡೆದಿರುವಂಥ ನಿರ್ಮಲಾ ಸೀತಾರಾಮನ್ ಅವರು ಎಲ್ಲಿ ಟ್ವೀಟ್ ಮಾಡಿ ಅವರನ್ನು ಡೇರಿಂಗ್ ಗರ್ಲ್ ಅಂತ ಹೇಳಿ ಹೊಗಳ್ತಾರ, ಅಲ್ಲಿಂದ ಪ್ರಾರಂಭವಾಗುತ್ತೆ. ಉಳಿದವರು ನಾವೆಲ್ಲ ಮಾಡಿದ್ದಿಷ್ಟೇ, ಹಿಂದೂ ಫೈರ್ ಬ್ರ್ಯಾಂಡ್ ಲೇಡಿ, ಕಾಳಿಕಾ ಛಾಯೆ, ಇಂತಹ ಮಾತುಗಳನ್ನು ಹೇಳಿದ್ದು, ಎಲ್ಲೋ ಒಂದು ಬಹಳಷ್ಟು ವೇದಿಕೆಗಳಲ್ಲಿ ಕರೆದಿದ್ದು, ಭಾಷಣಗಳನ್ನು ಮಾಡಿದ್ದು, ಏನು ಪ್ರಚೋದನಕಾರಿಯಾದ ಭಾಷಣಗಳು. ಸೊ ದಟ್ಸ್ ವೈ ಈಗ ಬಂದು ನಿಂತಿರುವಂತಹ ಪರಿಸ್ಥಿತಿ. ಎಸ್,